ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಟೇಕ್ ಒನ್ ಸಿನಿಮಾಸ್ ಯೂಟ್ಯೂಬ್ ಚಾನಲ್. ನಾನು ರಾಘವ. ಗೈಸ್, ಈ ಒಂದು ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂತಹ ಎರಡು ಅಪ್ಡೇಟ್ಗಳಿದೆ. ಎರಡು ಅಪ್ಡೇಟ್ಗಳನ್ನ ನಾನು ನಿಮ್ಗೆ ಕೊಡ್ತೀನಿ. ಮೊದಲನೇದಾಗಿ ನಮ್ಮ ಬಾಸ್ ಅಪ್ಪು ಅವರ ಗಂಧದ ಗುಡಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಇದೆ ಅಕ್ಟೋಬರ್ 9ನೇ ತಾರೀಕು. ಇನ್ನು ಸಿನಿಮಾ ಬಂದು ನಿಮ್ಗೆಲ್ಲ ಗೊತ್ತಿದೆ, ಆಲ್ರೆಡಿ ಅಕ್ಟೋಬರ್ 28ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮುಂಚೆ ಸಿನಿಮಾದ ಟ್ರೈಲರ್ ನ ಸಿನಿಮಾ ಟೀಮ್ ಅಕ್ಟೋಬರ್ 9ನೇ ತಾರೀಕು ರಿಲೀಸ್ ಮಾಡ್ತಾ ಇದೆ. ಅಂದ್ರೆ ಇದೇ ಭಾನುವಾರ ಬೆಳಗ್ಗೆ 10 ಗಂಟೆ 19 ನಿಮಿಷಕ್ಕೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಸೊ ಇದು ಏನಕ್ಕೆ ತುಂಬಾ ವಿಶೇಷ ಅಂತ ಕೂಡ ಹೇಳ್ಬಿಡ್ತೀನಿ, ಎಸ್ಪೆಷಲಿ ಅಪ್ಪು ಅವರ ಅಭಿಮಾನಿಗಳಿಗೆ. ಸೊ ಅಪ್ಪು ಅವ್ರನ್ನ ಸಿಲ್ವರ್ ಸ್ಕ್ರೀನ್ ಅಲ್ಲಿ ನೋಡಿ ಸಂಭ್ರಮಿಸೋದಕ್ಕೆ, ಸೆಲೆಬ್ರೇಟ್ ಮಾಡೋದಕ್ಕೆ ನಮಗೆ ಸಿಗ್ತಾ ಇರುವಂತಹ, ಅಪ್ಪು ಅವರ ಅಭಿಮಾನಿಗಳಿಗೆ ಸಿಗ್ತಾ ಇರುವಂತಹ ಒಂದು ಕೊನೆಯ ಅವಕಾಶ. ಸೊ ಯಾರು ಕೂಡ ಖಂಡಿತ ಮಿಸ್ ಮಾಡ್ಕೋಬೇಡಿ. ಟ್ರೈಲರ್ ಇರ್ಬೋದು, ಸಿನಿಮಾದ ಟೀಸರ್ ಇರ್ಬೋದು, ಸಿನಿಮಾ ಇರ್ಬೋದು, ಖಂಡಿತ ಮಿಸ್ ಮಾಡದೆ ನೋಡಿ. ಇನ್ನು ಎರಡನೇ ವಿಚಾರ ಏನಪ್ಪಾ ಹೇಳ್ಬೇಕು ಅಂತಂದ್ರೆ, ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಈ ಒಂದು ಗಂಧದ ಗುಡಿ ಸಿನಿಮಾ ಒಂದು ಕಮರ್ಷಿಯಲ್ ಸಿನಿಮಾನ ಅಥವಾ ಒಂದು ಯಾವ ರೀತಿ ಒಂದು ಏನಪ್ಪ ಡಾಕ್ಯುಮೆಂಟರಿ ಟೈಪ್ ಏನೋ ಮಾಡಿದಾರ, ಯಾವ ರೀತಿ ಸಿನಿಮಾ ಅಂತ. ಸೊ ನಾವು ಹೇಳೋದಿಷ್ಟೇ, ಸಿನಿಮಾ ಯಾವುದು ಅಂತ ತಲೆ ಕೆಡಿಸ್ಕೋಬಿಡಿ. ಅಲ್ಲಿ ಅಪ್ಪು ಅವರು ಇರ್ತಾರೆ. ಕೊನೆಯ ಬಾರಿ ಅಪ್ಪು ಅವರ ಸ್ಮೈಲ್ ನ, ಕೊನೆಯ ಬಾರಿ ಅಪ್ಪು ಅವ್ರನ್ನ ಸ್ಕ್ರೀನ್ ಪ್ರೆಸೆನ್ಸ್ ನ, ಕೊನೆಯ ಬಾರಿ ಅಪ್ಪು ಅವರ ಹಾಗೆ ನೋಡುವಂತ ಒಂದು ಅವಕಾಶನ ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಅಪ್ಪು ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಸೊ ಅದಷ್ಟು ಸಾಕು. ದಯವಿಟ್ಟು ಇದೊಂದು ಕಮರ್ಷಿಯಲ್ ಸಿನಿಮಾನ, ಡಾಕ್ಯುಮೆಂಟ್ರಿನ ಅಂತ ಯಾವುದೇ ಒಂದು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಳ್ಳದೆ ಸಿನಿಮಾನ ಅಕ್ಟೋಬರ್ 28ನೇ ತಾರೀಕು ನೋಡಿ ತುಂಬಾ ಖಂಡಿತ ಪ್ರತಿಯೊಬ್ಬರು ಖುಷಿ ಪಡ್ತೀರಾ ಅಂತ ಅನ್ನೋದು ನನ್ನ ಅನಿಸಿಕೆ. ಸೊ ಸದ್ಯಕ್ಕೆ ಅಕ್ಟೋಬರ್ 9ನೇ ತಾರೀಕು ಭಾನುವಾರ ಬೆಳಿಗ್ಗೆ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಖಂಡಿತ ಮಿಸ್ ಮಾಡಿದ ಟ್ರೈಲರ್ ನೋಡಿ ನಾನು ಕೂಡ ನನ್ನ ಅನಿಸಿಕೆಗಳನ್ನ ಹೇಳ್ತೀನಿ, ಯಾವ ರೀತಿ ನಾನು ಸೆಲೆಬ್ರೇಟ್ ಮಾಡಿದ ಸಿನಿಮಾನ ಟ್ರೈಲರ್ನ ನೋಡಿ ಅಂತ. ಸೊ ಇನ್ನು ಎರಡನೇ ಅಪ್ಡೇಟ್ ಬಂದು ರಿಷಬ್ ಶೆಟ್ಟಿ ಅವರ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಬಂದು ಕಾಂತಾರ. ಈಗ ಆಲ್ರೆಡಿ ನಾವೆಲ್ಲ ನೋಡಿದೀವಿ, ನಾವೆಲ್ಲ ಅದನ್ನು ಕೂಡ ಅಷ್ಟೇ ಸಾಕಷ್ಟು ಸೆಲೆಬ್ರೇಟ್ ಮಾಡಿದೀವಿ. ಆದ್ರೆ ತುಂಬಾ ಜನಕ್ಕೆ ಒಂದು ವಿಚಾರ ಕಾಡ್ತಾ ಇತ್ತು, ಈ ಒಂದು ಸಿನಿಮಾನ ಹೊಂಬಾಳೆ ಫಿಲ್ಮ್ಸ್ ಅವರು ಯಾಕೆ ಪ್ಯಾನ್ ಇಂಡಿಯನ್ ಸಿನಿಮಾ ಆಗಿ ರಿಲೀಸ್ ಮಾಡಲಿಲ್ಲ ಅಂತ. ಅಂದ್ರೆ ಕನ್ನಡ ಮಾತ್ರ ಅಲ್ಲ, ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಒಂದು ಸಿನಿಮಾನ ಡಬ್ ಮಾಡಿ ರಿಲೀಸ್ ಮಾಡಬಹುದಾಯ್ತು. ಎಲ್ಲಾ ಕಡೆ ಒಂದು ಸಕ್ಸಸ್ಫುಲ್ ಆಗಿ ಒಂದು ಸಿನಿಮಾ ಹೋಗ್ತಾ ಇತ್ತು ಅಂತ. ಸೊ ಹೊಂಬಾಳೆ ಫಿಲ್ಮ್ಸ್ ಅವರು ಈಗ ಆ ಒಂದು ವಿಚಾರನ್ನು ಕೂಡ ತಲೆ ಹಾಕೊಂಡು ಇತ್ತೀಚೆಗಷ್ಟೇ ಒಂದು ಪೋಸ್ಟರ್ ರಿಲೀಸ್ ಮಾಡಿದೆ. ಕಾಂತಾರ ಸಿನಿಮಾ ಈ ವೀಕ್ ಇಂದ ಹಿಂದಿಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಯಾಕಂದ್ರೆ ನಾರ್ತ್ ಇಂಡಿಯಾ ಸ್ಟೇಟ್ಸ್ ಗಳಲ್ಲಿ ಕನ್ನಡದಲ್ಲಿ ರಿಲೀಸ್ ಮಾಡಿದ್ರು. ಇನ್ನೂ ಒಂದು ವಿಚಾರ ಏನಪ್ಪಾ ಹೇಳ್ಬೇಕು ಅಂತಂದ್ರೆ, ಖುಷಿ ವಿಚಾರ. ಈ ಕಾಂತಾರ ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗಿತ್ತು, ಕನ್ನಡ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಅಕ್ರಾಸ್ ದ ಇಂಡಿಯಾ, ಅಕ್ರಾಸ್ ದ ಗ್ಲೋಬ್ ಎಲ್ಲೆಲ್ಲಿ ರಿಲೀಸ್ ಆಗಿತ್ತು, ಎಲ್ಲಾ ಕಡೆ ಕನ್ನಡದಲ್ಲೇ ರಿಲೀಸ್ ಆಗಿತ್ತು. ಅಲ್ಲಿ ಎಲ್ಲಾ ಕಡೆ ಆಡಿಯನ್ಸ್ ಸಿನಿಮಾನ ನೋಡಿ ಸಾಕಷ್ಟು ಖುಷಿ ಪಟ್ಟಿದ್ದಾರೆ. ಒಂದು ಒಳ್ಳೆ ಸಿನಿಮಾ. ಈ ಒಂದು ಸಿನಿಮಾ ನಮ್ಮ ಲ್ಯಾಂಗ್ವೇಜ್ ಅಲ್ಲೇ ಬಂದಿದ್ರೆ ಇನ್ನೂ ಕೂಡ ತುಂಬಾ ಜನಕ್ಕೆ ಒಂದು ಸಿನಿಮಾ ರೀಚ್ ಆಗ್ತಾ ಇತ್ತು ಅನ್ನೋದು ಅವರ ಅಭಿಪ್ರಾಯ. ನಾನು ತೆಲುಗಿರ್ಬೋದು, ತಮಿಳ್ ಇರ್ಬೋದು, ಕೆಲವೊಂದು ಹಿಂದಿ ಒಂದು ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದಾರೆ ರಿವ್ಯೂಗಳು ಯಾವ ರೀತಿ ಇದೆ ಅಂತ. ಪ್ರತಿಯೊಬ್ಬ ಆಡಿಯನ್ಸ್ ಕೂಡ ತುಂಬಾ ಖುಷಿ ಪಟ್ಟು ಸಿನಿಮಾ ನೋಡಿ ಇದು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಬಂದಿದ್ರೆ ಇನ್ನೂ ತುಂಬಾ ಜನಕ್ಕೆ ರೀಚ್ ಆಗ್ತಾ ಇತ್ತು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಇದನ್ನ ಪರಿಗಣಿಸಿರುವಂತಹ ಹೊಂಬಾಳೆ ಫಿಲ್ಮ್ಸ್ ಅವರು ಸದ್ಯಕ್ಕೆ ಈಗ ಈ ಒಂದು ಸಿನಿಮಾನ ಹಿಂದಿಲಿ ಡಬ್ ಮಾಡಿ ರಿಲೀಸ್ ಮಾಡೋಕೆ ರೆಡಿ ಮಾಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಸಿನಿಮಾ ನಮಗೆ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಆಡಿಯನ್ಸ್ಗೆ, ಅಂದ್ರೆ ತೆಲುಗು ಇರ್ಬೋದು, ತಮಿಳ್ ಇರ್ಬೋದು, ಮಲಯಾಳಂ ಇರ್ಬೋದು, ಈ ಎಲ್ಲಾ ಲ್ಯಾಂಗ್ವೇಜ್ ಆಡಿಯನ್ಸ್ಗೆ ಅವರ ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಸಿನಿಮಾನ ನೋಡುವಂತ ಒಂದು ಅವಕಾಶ ಸಿಗಬಹುದು. ಆದಷ್ಟು ಬೇಗ ಅದರ ಅಪ್ಡೇಟ್ ಕೂಡ ಹೊಂಬಾಳೆ ಫಿಲ್ಮ್ಸ್ ಅವರು ಕೊಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ಸೊ ಸದ್ಯಕ್ಕೆ ಈ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾನ ನೋಡಿ ನೀವೆಲ್ಲ ಖುಷಿ ಪಟ್ಟಿರ್ತೀರಾ. ಇನ್ನೂ ತುಂಬಾ ಜನ ಸಿನಿಮಾ ನೋಡೋದಕ್ಕೆ ಬಾಕಿ ಇದೆ ಅನ್ನೋ ನನ್ನ ಅನಿಸಿಕೆ. ಸೊ ಖಂಡಿತ ಮಿಸ್ ಮಾಡೋ ಸಿನಿಮಾನ ನೋಡಿ ಅದ್ರ ಲಾಸ್ಟ್ 20 ನಿಮಿಷ ಬರುವಂತ ಕ್ಲೈಮ್ಯಾಕ್ಸ್ ಏನಿದೆ ಅದು ಮಾತ್ರ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ. ನಿಮಗೆ ಒಂದು ಹೊಸ ತರದ ಎಕ್ಸ್ಪೀರಿಯನ್ಸ್ ಸಿನಿಮಾ ಸ್ಕ್ರೀನ್ ಮೇಲೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಇವೆರಡು ಅಪ್ಡೇಟ್ ಗಳನ್ನ ಕೊಟ್ಟು ಗಂಧದ ಗುಡಿಯ ಟ್ರೈಲರ್ ನ ಆದಷ್ಟು ಬೇಗ, ಅಂದ್ರೆ 2 ದಿನದಲ್ಲಿ ನಾವು ನೋಡೋದಕ್ಕೆ ರೆಡಿ ಆಗ್ಬೇಕು. ಅದ್ರ ಜೊತೆಗೆ ಕಾಂತಾರ ಸಿನಿಮಾನ ಕೂಡ ನೀವು ನೋಡಿಲ್ಲ ಅಂತಂದ್ರೆ ಈಗಲೇ ಟಿಕೆಟ್ಸ್ ನ ಬುಕ್ ಮಾಡಿ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಗಳ ಜೊತೆ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು 2 ಅಪ್ಡೇಟ್ ಗಳನ್ನ ಕೊಟ್ಟು ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಟೇಕ್ ಒನ್ ಸಿನಿಮಾಸ್ ಯೂಟ್ಯೂಬ್ ಚಾನಲ್.